ಮೇ 21 നടത്തിന ರಾಜ್ಯ ನಗರ ಸ್ಥಳೀಯ ಸಂಸ್ಥೆಲನ ಓಟುಗೆಂಪನ ಕಾರ್ಯ ಶುಕ್ರವಾರ ನಡೆದಿತ್ತಂಡು. ಬೆದ್ರಾ ಪುರಸಭೆಟ್ ಬೊಕ್ಕ ಸುಳ್ಯ ಪಟ್ಟಣ ಪಂಚಾಯತ್ ಬಿಜೆಪಿ ಗೆಂದುತಂಡು. ಮುಲ್ಕಿ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಗೆಂದುತಂಡು. ಮೇ 21 ರಾಜ್ಯದ 51 ನಗರ ಸ್ಥಳೀಯ ಸಂಸ್ಥೆಲೆಗೆ ಓಟು ನಡೆದಿತ್ತಂಡು. ಓಟುಗೆಂಪನ ಕಾರ್ಯ ಶುಕ್ರವಾರ ನಡೆದಂಡು. 7 ನಗರಸಭೆ 30 ಪುರಸಭೆ 14 ಪಟ್ಟಣ ಪಂಚಾಯತ್ಲನ 1381 ವಾರ್ಡ್ಲೆಗ್ ಓಟು ನಡೆದಿದ್ದದು. ಐಟ್ 1221 ಸೀಟ್ಲೆನ ಪಾಸ್ ಫೇಲ್ ಗೊತ್ತಾದಿದ್ದದು. ಕಾಂಗ್ರೆಸ್ 501, ಬಿಜೆಪಿ 385, ಜೆಡಿಎಸ್ 174, ಪಕ್ಷದಾಂತಿ ಒಕ್ಕ ಬಾಕಿದಕ್ಲು 172 ವಾರ್ಡ್ ಗೆಂದಿದ್ದಾರೆ. ನಗರಸಭೆ ಒಕ್ಕ ಪುರಸಭೆಕ್ಲೆಡ್ ಕಾಂಗ್ರೆಸ್ ಹೆಚ್ಚು ವಾರ್ಡ್ಲೆನ್ ಗೆಂದಿದಂಡು. ಆಂಡ ಪಟ್ಟಣ ಪಂಚಾಯತ್ಲೆಡ್ ಬಿಜೆಪಿ ಹೆಚ್ಚು ವಾರ್ಡ್ ಪಡೆದಂಡು. ಬೆದ್ರಾ ಪುರಸಭೆ ಕಾಂಗ್ರೆಸ್ ಕೈ ತತ್ತದ ಬಿಜೆಪಿ ಪೋತುಂಡು. ಅಲ್ಪ 23 ವಾರ್ಡ್ಲೆಡ್ ಬಿಜೆಪಿ 12, ಕಾಂಗ್ರೆಸ್ 11 ಗೆಂದುದಂಡು. ಮುಲ್ಕಿ ಪಟ್ಟಣ ಪಂಚಾಯತ್ ಕರಿನ ಸರ್ತಿ ಬಿಜೆಪಿ ಅಧಿಕಾರ ಉಡಿತಂಡು. ಈ ಸರ್ತಿ ಕಾಂಗ್ರೆಸ್ ಗೆಂದುದಂಡು. 14 ವಾರ್ಡ್ಲೆಡ್ ಒರಂಬ ಕಾಂಗ್ರೆಸ್, ಜೆಡಿಎಸ್ 1 ಸೀಟ್ 10 ಸೀಟ್ ಬಿಜೆಪಿಗೆ ಎನ್ಮತಿಕದಂಡು. ಸಂಸದರ ಬೊಕ್ಕ ಶಾಸಕರಿಗೆ ಓಟು ಒಪ್ಪು ನೀಡಿದವರ ಸಮಬಲ ಆಪನೇಟುಂಡು. ಸುಳ್ಯ ನಗರಸಭೆಟ್ ಇರುವ ವಾರ್ಡ್ಲೆಡ್ ಬಿಜೆಪಿ 14 ಸೀಟ್ ದೆತ್ತದು ಅಧಿಕಾರ ಪಡೆತಂಡು. ಕಾಂಗ್ರೆಸ್ಗೆ 4, ಪಕ್ಷದಾಂತನಕ್ಲೆಗ್ 2 ಸೀಟ್ ಪೋತುಂಡು. ನನ್ನ ವಾರ್ಡಿನ ಸಮಸ್ತ ಮತದಾರರೆಲ್ಲರೂ ನನ್ನನ್ನು ಆಶೀರ್ವದಿಸಿ ಗೆಲ್ಲಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಹಾಗೆ ಮುಖ್ಯವಾಗಿ ನನ್ನ ಬೂತಿನ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಎಲ್ಲ ಸದಸ್ಯರು ಸೇರಿ ನನ್ನನ್ನು ತುಂಬ ಉತ್ಸುಕತೆಯಿಂದ ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗೆ ಪಕ್ಷದ ಹಿರಿಯ ನಾಯಕರೆಲ್ಲರಿಗೂ ಕೃತಜ್ಞತೆಗಳು. ನನ್ನ 13ನೇ ವಾರ್ಡಿನ ಅಭಿವೃದ್ಧಿಯನ್ನು ನೋಡಿ ನನ್ನ 14ನೇ ವಾರ್ಡಿನ ಮತದಾರರೆಲ್ಲರೂ ನನ್ನನ್ನು ಆಶೀರ್ವದಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕೆಂತ ಹೇಳಿದರೆ, ನಾನು ಶಾಸಕನಾಗಿ ಆಯ್ಕೆಯಾದ ಬಳಿಕ ನಾನು ನನ್ನ ಜನತೆಯಲ್ಲಿ ಹೇಳಿದ್ದು ಒಂದೇ: ಮೂಡುಬಿದಿರೆ ಪುರಸಭೆ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿಗೆ ನೀವು ಕೊಡಿ, ಆಗ ನಾನು ಸಂಪೂರ್ಣ ಗೆದ್ದಂತೆ ಅಂತ. ಇವತ್ತು ನನ್ನ ಏನೊಂದು ಕನಸಿತ್ತು ಅದು ನನಸಾಗಿದೆ. ಮೂಡುಬಿದಿರೆ ಪುರಸಭಾ ವ್ಯಾಪ್ತಿಯ ಮತದಾರರು ಇವತ್ತು ಬಿಜೆಪಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಇವತ್ತು ಜಯಶೀಲರಾಗಿ ಇವತ್ತು ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಭಾಗದ ಎಲ್ಲ ಮತದಾರ ಬಂಧುಗಳಿಗೆ, ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ, ಈ ಕ್ಷೇತ್ರದ ಜನತೆಯ ಸೇವಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.